ಮೀನುಗಾರಿಕಾ ಇಲಾಖೆಯ ಕಾರ್ಯಾಗಾರ ಮತ್ತು ಸವಲತ್ತು ವಿತರಣೆ ಕಾರ್ಯಕ್ರಮ ನಗರದ ಬಂದರಿನಲ್ಲಿರುವ ಮತ್ಸ್ಯಗಂಧಿ ಸಭಾಭವನದಲ್ಲಿ ನಡೆಯಿತು. ಕೊಳದಿಂದ ಬೆಳೆದ ಮೀನುಗಳನ್ನು ಹಿಡಿಯುವುದು ಮತ್ತು ಮೀನುಗಳನ್ನು ಮಾರಾಟ ಮಾಡುವುದು ಈ ಒಟ್ಟು ಪ್ರಕ್ರಿಯೆಗೆ ಸಂಬಂಧಿಸಿದಷ್ಟು ಉಪಯೋಗವಾಗಲಿರುವ ಪುಸ್ತಕ ಈಗ ತಾನೇ. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಸಚಿವರು, ಸಮಗ್ರ ಮೀನುಗಾರಿಕೆ ನೀತಿಯು ಕರಡು ಹಂತದಲ್ಲಿದ್ದು ಸಾಧಕ ಬಾಧಕಗಳನ್ನು ತುಲನೆ ಮಾಡಿದ ಬಳಿಕವೇ ಮುಂದಿನ ಬಜೆಟ್ನಲ್ಲಿ ಜಾರಿಗೊಳಿಸಲಾಗುವುದು. ಪ್ರಸ್ತುತ ದಿನಗಳಲ್ಲಿ ಯಾಂತ್ರೀಕೃತ ದೋಣಿಗಳನ್ನು ಬಳಸಿಕೊಂಡು ಮೀನುಗಾರಿಕೆ ಮಾಡಲಾಗುತ್ತಿದ್ದು, ಮುಂದಿನ ತಲೆಮಾರಿಗೂ ಮೀನು ಸಂತತಿ ಉಳಿಯುವಂತಾಗಲಿ. ಈ ನಿಟ್ಟಿನಲ್ಲಿ ಸಮಗ್ರ ಮೀನುಗಾರಿಕೆ ನೀತಿ ತರಲು ಚಿಂತನೆ ನಡೆಸಲಾಗಿದೆ ಎಂದು ಹೇಳಿದರು. ಸಮುದ್ರ ಕಿನಾರೆ ಮೀನುಗಾರಿಕೆ, ಒಳನಾಡು ಮೀನುಗಾರಿಕೆ ಸೇರಿದಂತೆ ಎಲ್ಲಾ ರೀತಿಯ ಮೀನುಗಾರಿಕೆಗೆ ಸರ್ಕಾರವು ಪ್ರೋತ್ಸಾಹ ನೀಡಲಿದೆ. ರಾಜ್ಯದಲ್ಲಿ ಲಕ್ಷಾಂತರ ಕೆರೆಗಳಿವೆ. ಇವುಗಳನ್ನು ಮೀನುಗಾರಿಕಾ ಸಹಕಾರಿ ಸಂಘಗಳಿಗೆ ಕೊಡಲು ಚಿಂತಿಸಲಾಗಿದೆ. ಇಂತಹ ಸಂಘಗಳು ವರ್ಷಕ್ಕೆ ಕೆಲವು 2 ಬಾರಿ ನಾಮಕಾವಸ್ಥೆ ಸಭೆ ಕರೆದು ಸುಮ್ಮನಾಗುತ್ತಿದೆ. ಮೀನುಗಾರರು ಹಾಗೂ ಸಂಘಗಳ ಸಂಬಂಧವಿಲ್ಲ ಎನ್ನಲಾಗುತ್ತಿದೆ. ಇವೆಲ್ಲವೂ ಸಮಗ್ರ ಮೀನುಗಾರಿಕಾ ನೀತಿ ವ್ಯಾಪ್ತಿಗೆ ತರಲಾಗುವುದು ಎಂದು ಹೇಳಿದರು. ಒಂದಷ್ಟು ಕಾರ್ಯಾಗಾರದಲ್ಲಿ ಮಾಹಿತಿಯನ್ನು ಕೊಡಬೇಕು ಅನ್ನುವಂಥ ಚರ್ಚೆ ಇದೆ. ಈ ನಮ್ಮ ರಾಜ್ಯದಲ್ಲಿರುವಂತಹ ಕರಾವಳಿಯ 320 ಕಿಲೋಮೀಟರ್ ದೂರ ಉಳ್ಳಾಲದಿಂದ ಹಿಡಿದು ನಮ್ಮ ಕಾರವಾರದವರೆಗೆ ಇರುವಂಥ ಕಡಲ ತೀರದ ಮೀನುಗಾರಿಕೆ ಅಂತ ನಾವು ಏನು ಕರೀತೇವೆ, ಅವರಿಗೆ ಮಾಹಿತಿಗಳ ಅಗತ್ಯ ತುಂಬ ಇದೆ ಅಂತ ನಮ್ಗೆ ಅನಿಸಿಲ್ಲ. ಆದರೆ ಇಲಾಖೆ ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡ್ತಾ ಇದೆ, ಹೊಸ ಹೊಸ ಯೋಜನೆಗಳನ್ನ ಚಿಂತನೆಗಳನ್ನು ಮಾಡ್ತಾ ಇದೆ. ಅದನ್ನು ಮೀನುಗಾರಿಕೆ ಜೊತೆಯಲ್ಲಿ ಹಂಚಿಕೊಂಡ್ರೆ ಇನ್ನಷ್ಟು ಅರ್ಥ ಬರ್ಬೋದು, ಇನ್ನಷ್ಟು ಶಕ್ತಿ ಬರ್ಬೋದು ಅಂತ ನನಗನ್ನಿಸಿದೆ. ಅನೇಕ ಸಾರಿ ನಮ್ಮ ಹಿರಿಯ ಅಧಿಕಾರಿಗಳಿಗೆ ಇಲ್ಲದಿರುವಂಥ ಅನುಭವ ಕೂಡ ಹಿರಿಯ ಮೀನುಗಾರಿಗಿರುವುದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅಂತ ಅನಿಸಿದ್ದೇನೆ. ಇಲ್ಲಿ ಈ ವಿಚಾರಕ್ಕೆ ಒಂದಿಷ್ಟು ಚರ್ಚೆ ಆಗಲಿ ಅನ್ನುವ ಕಾರಣಕ್ಕೆ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಮೀನುಗಾರಿಕೆ ಕೊಳಗಳಿವೆ. ಇಲ್ಲಿ ಮೀನುಗಾರಿಕೆಗೂ ನಮಗೂ ಸಂಬಂಧ ಇಲ್ಲ ಅನ್ನುವಂಥ ಮಟ್ಟಕ್ಕೆ ಬಂದುಬಿಟ್ಟಿದೆ. ಮೀನು ಹಿಡಿಯುವವರಿಗೂ, ಮೀನು ಮಾರಾಟ ಮಾಡುವವರಿಗೂ, ಮೀನು ಜೊತೆ ಬದುಕುವವರಿಗೂ ಅಲ್ಲಿ ಸಂಬಂಧಗಳಿಲ್ಲ ಅಂತ ಮೀನು ನೋಡಿದ್ರೆ ನಮ್ಗೆ ಅನಿಸುವಂಥ ಮಟ್ಟಕ್ಕೆ ಇಲಾಖೆಯಲ್ಲಿರುವಂಥ ಸಣ್ಣ ಗೊಂದಲ ಇದೆ. ನಮ್ಮ ಇಲಾಖೆ ಇರುವುದು ಮೀನುಗಾರಿಕೆಯನ್ನು ಹೆಚ್ಚು ಮಾಡಲಿಕ್ಕೆ, ಮೀನುಗಳ ಮರಿಗಳನ್ನು ಬಿಟ್ಟು ಮೀನಿನ ಉತ್ಪಾದನೆ ಜಾಸ್ತಿ ಮಾಡಲಿಕ್ಕೆ, ಸಮರ್ಪಕವಾಗಿ ಗುಣಮಟ್ಟದ ಮೀನನ್ನು ವಿತರಣೆ ಮಾಡಲಿಕ್ಕೆ ಮತ್ತು ಆ ಮೀನುಗಾರಿಕೆಯನ್ನು ನಂಬಿ ಬದುಕುವಂಥ ಕಾರ್ಮಿಕರಿಗೆ ಬದುಕಿಗೆ ಬಲಗೊಳ್ಳಲಿಕ್ಕೆ, ಇದಿಷ್ಟು ಮೇಲ್ನೋಟದ ನಮಗೆ ಯೋಚನೆ.